ಯಾರೋ ಫೋನ್ ಮಾಡ್ತಾರೆ ಬ್ಯಾಂಕ್ ಅಧಿಕಾರಿಗಳು, ತಮ್ಮ ಅಕೌಂಟು ನಾವು ಅಪ್ಡೇಟ್ ಮಾಡ್ತಾ ಇದ್ದೀವಿ, OTP ಬರುತ್ತೆ, ನಂಬರ್ ಕೊಡಿ ಅಂತಾರೆ. ಆಧಾರ್ ಕಂಪ್ನಿಯಿಂದ ಆಧಾರ್ ಸಂಸ್ಥೆಯಿಂದ ಕೆಲಸ ಇದು ಫೋನ್ ಮಾಡ್ತಾ ಇದ್ದೀವಿ, ನಂಬರ್ OTP ಬರುತ್ತೆ ಕೊಡಿ ಅಂತಾರೆ. ಅಥವಾ ಯಾವುದೋ ಒಂದು ಲಿಂಕ್ ಕಳಿಸ್ತಾರೆ, ಲಿಂಕ್ ಮಾಡಿ ನಾವು SMS ಮುಖಾಂತರ ವಾಟ್ಸಪ್ಪಲ್ಲಿ ಕಳಿಸ್ಕೊಟ್ಟು ಒತ್ತಿದ್ರೆ ಅದು ಹ್ಯಾಕ್ ಆಗುತ್ತೆ. ಸೊ ಆ ಅಮೌಂಟ್ ಎಲ್ಲ ವರ್ಗಾವಣೆ ಆಗುತ್ತೆ. ಇದು ಇಗ್ನೋರೆನ್ಸ್ ಇದಾಗುತ್ತೆ. ಹಾಗಾಗಿ ಜಾಗೃತಿಯಾಗಿರಬೇಕು. ತಾವು ಹೇಳಿದ್ರೆ ಈ ಥರ ಯಾವುದೇ ವಿಚಾರ ಇದು ಸೈಬರ್ ಅಫೆನ್ಸಸ್ಸಲ್ಲಿ ಸಿಕ್ಕಾಕೊಂಡಾಗ ಅವ್ರಿಗೆ ಗೊತ್ತಾದ ಕೂಡಲೇ ಸರ್ ನಂಬರ್ ನೋಟ್ ಮಾಡ್ಕೊಳ್ಳಿ, 1930. ಇದು ಸೈಬರ್ ಕಮಾಂಡ್ ಸೆಂಟರ್ ನಂಬರ್ 1930. ಅದು ಕರೆ ಮಾಡಿದಾಗ ಸೈಬರ್ ಕಮಾಂಡ್ ಸೆಂಟ್ರಲ್ಲಿ ಕೆಲವು ಮಾಹಿತಿ ಪಡೆದು ಕೂಡಲೇ ಯಾರು ಬಲಿಪಶು ಆಗಿರ್ತಾರೆ ನೊಂದ ವ್ಯಕ್ತಿಗಳು, ಅವರ ಬ್ಯಾಂಕಿಂದ ಬೇರೆ ಫ್ರಾಡ್ಸ್ಟರ್ ಅಕೌಂಟ್ ಹೋಗಿರುತ್ತೆ, ಅವರಿಂದ A ಅಕೌಂಟ್ಗೆ ಹೋಗಿರುತ್ತೆ, A ಅಕೌಂಟಿಂದ ಮತ್ತೆ B ಅಕೌಂಟ್ ಟ್ರಾನ್ಸ್ಫರ್ ಮಾಡ್ಕೊಳ್ತಾರೆ. ಅವ್ರು ಕೂಡಲೇ ಏನು ಮಾಡ್ತಾರೆ, ಈಗ A ಬಂದಿದೆ ಇಬ್ಬರೇ ಕೂಡಲೇ ಆ ಬ್ಯಾಂಕ್ ಇದು A ಬ್ಯಾಂಕ್ B ಬ್ಯಾಂಕ್ ಹೋಗಿ ವರ್ಗಾವಣೆ ಆಗಿದ್ರು ಸಹ ಅದು ಕೂಡಲೇ ಅದು ಫ್ರೀಸ್ ಆಗುತ್ತೆ. ಇವ್ರೇನದು ವಿಳಂಬ ಮಾಡಿದ್ರೆ ಮತ್ತೆ ಅವರು ಸಕಾಲದಲ್ಲಿ ಕೂಡಲೇ ಡ್ರಾ ಮಾಡ್ಕೊಂಡ್ಬಿಡ್ತಾರೆ. ಹಾಗಾಗಿ ಕೂಡಲೇ ಆ ಥರ ಏನಿದ್ರೆ ಒಂದು 1930 ಅಥವಾ cybercrime.gov.in cybercrime.gov.in ತಾವು ಜಸ್ಟ್ ಅದಕ್ಕೆ ಮೈಲ್ ಮಾಡಿದ್ರೆ ಕೂಡಲೇ ತಮ್ಮಿಂದ ಆ ಖಾತೆಯಿಂದ ಹೋಗಿದಂಥ ಹಣ ಅಲ್ಲೇ ಫ್ರೀಸ್ ಆಗುತ್ತೆ. ನಂತರ ನಾವು ಲೋಕಲ್ ಪೊಲೀಸವ್ರ ಸಂಪರ್ಕಿಸಿದಾಗ ನಾವು ಅದನ್ನು ಬಿಡುಗಡೆ ಮಾಡ್ತೀವಿ. ಡ್ರಗ್ಸ್ ಸೇವನೆ ಮಾಡ್ತಿರ್ತಾರೆ, ಫ್ರೆಂಡ್ಸ್ ಇರ್ಬೋದು, ಸಂಬಂಧಿಕರು ಇರ್ಬೋದು, ಜೊತೆಲಿ ಕೆಲಸ ಮಾಡೋರಿರ್ಬೋದು, ಕೆಲವು ಯಾವುದೋ ಅಕ್ಕಪಕ್ಕ ಮನೆಯವರು, ಕಾಲೇಜ್ ಸ್ಟೂಡೆಂಟ್ಸ್, ಬ್ಯಾಚುಲರ್ಸು ಬಾಡಿಗೆ ತೊಗೊಂಡು ಇರ್ತಾರೆ. ಏನಾದ್ರು ಸ್ವಲ್ಪ ತಮ್ಗೆ ಏನಾದ್ರು ಮಾಹಿತಿ ಬಂದಾಗ ತಾವು 2-3 ಇದೆ. ಒಂದು ಪ್ಲೇಸ್ಟೋರ್ಗೆ ಹೋಗಿ ಡ್ರಗ್ ಫ್ರೀ ಆ್ಯಪ್ ಡೌನ್ಲೋಡ್ ಮಾಡ್ಕೋಬೋದು. ಪ್ಲೇಸ್ಟೋರ್ಗೆ ಡ್ರಗ್ ಫ್ರೀ ಆ್ಯಪ್ ಡೌನ್ಲೋಡ್ ಮಾಡಿದ್ರೆ ಕೆಲವು ಸೂಚನೆ ಕೊಡುತ್ತೆ. ಅದು ಅನಾನಿಮಸ್ಸು, ಯಾರು ದೂರುದಾರರ ಅದು ಬಹಿರಂಗಪಡಿಸ್ತಕ್ಕಂಥ ಪರವಾಗಿಲ್ಲ, ತಾವು ಬಹಿರಂಗಪಡಿಸಲು ಹೌದು ಆ್ಯಪ್. ಹೌದು. ಆಮೇಲೆ KSP ಅಂತ ಕರ್ನಾಟಕ ಸ್ಟೇಟ್ ಪೊಲೀಸು ಅದು ಆ್ಯಪು. ಆಮೇಲೆ ನಮ್ಮ ಮಂಗಳೂರು ಸಿಟಿ ಪೊಲೀಸ್ ವೆಬ್ಸೈಟಲ್ಲಿ QR ಕೋಡ್ ಇದೆ. ಇತ್ತೀಚೆಗೆ ಆ QR ಕೋಡು ಬರೀ ಕಾಲೇಜು ಪ್ಲಸ್ ಎಲ್ಲ ಕಡೆ ಸರ್ಕ್ಯುಲೇಟ್ ಮಾಡೋದ್ರಿಂದ ಸಾಕಷ್ಟು ದೂರುಗಳು ಬರ್ತಾ ಇದೆ, ನಿಖರವಾಗಿ ಬರ್ತಾ ಇದೆ.